ನಾವು ನಂಬಿರತಕ್ಕಂತಹ ಎಲ್ಲ ದೈವ ದೇವರುಗಳನ್ನು ಮನಸಾರೆ ಸ್ಮರಣೆ ಮಾಡಿಕೊಂಡು ವೇದಿಕೆಯಲ್ಲಿ ವಿರಾಜಮಾನರಾಗಿರುವ ಎರಡೂ ತಾಲೂಕುಗಳ ಅಧ್ಯಕ್ಷರುಗಳು, ಬೆಳ್ತಂಗಡಿ ತಾಲೂಕಿನ ಅಧ್ಯಕ್ಷರಾದ ಕುಶಲಪ್ಪ ಗೌಡರು, ಕಡಬ ತಾಲೂಕಿನ ಅಧ್ಯಕ್ಷರಾದ ಸುರೇಶ್ ಬೈಲ್ರವರು, ಅವರ ಮಧ್ಯೆ ಇವತ್ತು ನಾವೆಲ್ಲರೂ ಇದ್ದೇವೆ. ವೇದಿಕೆಯಲ್ಲಿರುವ ಎಲ್ಲ ಗಣ್ಯರೇ, ವೇದಿಕೆಯ ಮುಂದೆ ಇರುವ ಎಲ್ಲ ಗೌರವಾನ್ವಿತ ಸಭಾಸದರೇ, ಪತ್ರಿಕಾ ಮಾಧ್ಯಮದವರೇ, ಸುಮಾರು 2002ನೇ ಇಸವಿಯಲ್ಲಿ ಪುತ್ತೂರಿನ ಶಾಸಕರಾಗಿದ್ದ ಡಿ.ವಿ. ಸದಾನಂದರವರ ಒಂದು ಮಾರ್ಗದರ್ಶನದಲ್ಲಿ ಆ ಹೊತ್ತಲ್ಲಿ ಪುತ್ತೂರಲ್ಲಿ ಒಂದು ಸಮುದಾಯ ಭವನವನ್ನು ಕಟ್ಟಲಿಕ್ಕೆ ಹೋಗುವಾಗ ಅದಕ್ಕೆ ಪೂರಕವಾಗಿ ಒಂದು ಸಹಕಾರಿ ಸಂಘವನ್ನು ಸ್ಥಾಪಿಸಿದರೆ ಒಳ್ಳೆಯದು ಅನ್ನೋ ಅಭಿಪ್ರಾಯದ ಮೇರೆಗೆ ಆವಾಗದ ಅಧ್ಯಕ್ಷರಾಗಿದ್ದಾಗ ಮೋಹನ್ ಗೌಡರ ನೇತೃತ್ವದಲ್ಲಿ ಸುಮಾರು 20 ಮಂದಿ ಸಮಾನ ಮನಸ್ಕರ ಒಂದು ತಂಡ ಕಾರ್ಯವನ್ನು ಸಹಕಾರಿ ಸಂಘ ಸ್ಥಾಪನೆ ಮಾಡಲಿಕ್ಕೆ ಹೊರಟಿದ್ದು. 2002 ಸೆಪ್ಟೆಂಬರ್ 2ನೇ ತಾರೀಕಿಗೆ ಪುತ್ತೂರಲ್ಲಿ ಪ್ರಥಮವಾಗಿ ಶಾಖೆಯನ್ನು ಉದ್ಘಾಟನೆ ಮಾಡಿ ಪೂಜ್ಯರಾದ ವೆಂಕಟರಮಣಗೌಡರವರ ಕುರಿಂಜಿ ವೆಂಕಟರಮಣಗೌಡರವರ ನೇತೃತ್ವದಲ್ಲಿ ಮತ್ತು ಆದಿಚುಂಚನಗಿರಿ ಕ್ಷೇತ್ರದ ಮಂಗಳೂರು ಶಾಖಾ ಮಠದ ಪರಮಪೂಜ್ಯ ಸ್ವಾಮೀಜಿಯವರ ಒಂದು ಆಶೀರ್ವಚನದ ಮೂಲಕ ಪ್ರಾರಂಭಗೊಂಡಿತು. ಪ್ರಾರಂಭದಲ್ಲಿ ಜಗನ್ನಾಥ ಬೊಮ್ಮೆಟ್ಟಿಯವರು ಸ್ಥಾಪಕ ಅಧ್ಯಕ್ಷರಾಗಿ ಅದರ ನೇತೃತ್ವವನ್ನು ವಹಿಸಿಕೊಂಡರು. ಅದು ಅದರದೇ ಆದ ವೇಗ ಅಲ್ಲ, ಅದರದೇ ಆದ ರೀತಿಯಲ್ಲಿ ಅದು ಕಾರ್ಯಚಟುವಟಿಕೆಯನ್ನು ಮಾಡ್ತಾಯಿತ್ತು. ಸುಮಾರು 7 ವರ್ಷ ಆದ ನಂತರ ಒಂದು ಶಾಖೆಯನ್ನು ತೆರೆಯುವಂಥ ಕೆಲಸ ಕಾರ್ಯಗಳಾಯಿತು. ಅಂದರೆ 2009 ಇವಾಗದ ಕಡಬ ತಾಲೂಕಿನಲ್ಲಿ ಪ್ರಥಮ ಶಾಖೆಯನ್ನು ತೆರೆಯುವಂಥ ಕೆಲಸ ಆಯಿತು. ತದನಂತರ 2011 ಉಪ್ಪಿನಂಗಡಿ, 2014 ನೆಲ್ಯಾಡಿ, 2015 ಕುಂಬ್ರ, 2020 ಅಲಂಕಾರ, 2021 SMTಯಲ್ಲಿ ಪುತ್ತೂರಲ್ಲಿ ಮತ್ತೊಂದು ಶಾಖೆ, 2022 ಕಾಣಿಯೂರು, 2023 ಬೆಲ್ಲಾರೆ. ಹೀಗೆ 9 ಶಾಖೆಗಳನ್ನು ತೆರೆದು ನಿರಂತರವಾಗಿ ಕಳೆದ 2020ರಿಂದ ನಿರಂತರವಾಗಿ ಪ್ರತಿ ವರ್ಷ ಒಂದೊಂದು ಶಾಖೆಯನ್ನು ತೆರೆಯುವಂಥ ಕೆಲಸ ಕಾರ್ಯಗಳನ್ನು ಮಾಡ್ತಾ ಬಂದದ್ದು ಇದು ಅಭಿವೃದ್ಧಿಯ ಸಂಕೇತ ಅಂತ ನಾನು ಹೇಳಲಿಕ್ಕೆ ಇಚ್ಛಪಡ್ತಾ ಇದ್ದೇನೆ. ಇದಕ್ಕಾಗಿ ಪ್ರೋತ್ಸಾಹವನ್ನು ನೀಡಿದ, ಸಹಕಾರವನ್ನು ನೀಡಿದ ಎಲ್ಲ ಬಂಧುಗಳಿಗೆ ನಾನು ಹೃತ್ಪೂರ್ವಕ ಕೃತಜ್ಞತೆಗಳನ್ನು ಸಲ್ಲಿಸಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಸರಿಸುಮಾರು 10 ವರ್ಷದ ಹಿಂದೆ ನೆಲ್ಲಿಯಾಡಿಯಲ್ಲಿ 8/6/2014ಕ್ಕೆ ನೆಲ್ಲಿಯಾಡಿ ಪರಿಸರದಲ್ಲಿ ಬೆತ್ತಲ್ ಕಾಂಪ್ಲೆಕ್ಸಲ್ಲಿ ಪ್ರಥಮ ಶಾಖೆಯನ್ನು ನೆಲ್ಲಿಯಾಡಿ ಶಾಖೆಯನ್ನು 4ನೇ ಶಾಖೆಯನ್ನು ಪ್ರಾರಂಭಿಸುವತ್ತ ಹೊರಟಾಗ ಅದರಲ್ಲಿ ಆವಾಗದ ಹೊತ್ತಲ್ಲಿ ಈ ಪರಿಸರದಲ್ಲಿ ತುಂಬ ಓಡಾಟ ಮಾಡಿದವರು ಆವಾಗ ನಿರ್ದೇಶಕರಾಗಿದ್ದ ಚಂದ್ರಶೇಖರ್ ಬರಂತೋಡು, ನಂತರ ನಿರ್ದೇಶಕರಾಗಿದ್ದ ನಾಗೇಶ್ ನಲಿಯಾರ್, ಅವರೊಟ್ಟಿಗೆ ಸೇರಿಕೊಂಡಂತಹ ರಾಧಾಕೃಷ್ಣ ಕೇರ್ನಾಡ್ಕ ಇರ್ಬೋದು, ನಾಗೇಶ್ ನಲಿಯಾರ್ ಇರ್ಬೋದು, ಸುಂದರಗೌಡ ಅತ್ರಜಾಲ್ ಇರ್ಬೋದು, ತುಕರಪ್ಪಗೌಡ ಗೋಳಿತೊಟ್ಟಿ ಇರ್ಬೋದು, ನೋಣಯ್ಯಗೌಡ ಡೆಬ್ಬೆಲ್ಲಿ ಇರ್ಬೋದು, ಡೊಂಬೇಗೌಡ ಶೀರಾಡಿ ಇರ್ಬೋದು, ಸುಪ್ರೀತಾ ರವಿಚಂದ್ರ ಇರ್ಬೋದು, ಎಲ್ಲರ ಸುರೇಶ್ ಪಡಿಮಂಡ ಇರ್ಬೋದು, ಇವರೆಲ್ಲರ ಸಹಕಾರದಿಂದ ಅವತ್ತು ಬೆತ್ತಾಲು ಕಾಂಪ್ಲೆಕ್ಸಲ್ಲಿ ಈ ಶಾಖೆ ಪ್ರಾರಂಭಗೊಂಡಿದ್ದು. ಪ್ರಾರಂಭದ ದಿನಗಳಲ್ಲಿ ಸ್ವಲ್ಪ ಅದರದ್ದೇ ಆದ ಇತಿಬಿತಿಯಲ್ಲಿ ಚಲಾವಣೆ ಆಗ್ತಿದ್ದಂಥ ಈ ಸಹಕಾರಿ ಸಂಘ ಮುಂದಿನ ದಿನಗಳಲ್ಲಿ ಸ್ವಲ್ಪ ಸ್ಥಳವನ್ನು ಪರಿವರ್ತನೆ ಮಾಡಿದರೆ ಒಳ್ಳೆಯದು ಅನ್ನೋ ಅಭಿಪ್ರಾಯಕ್ಕೆ ಬಂದು ಒಂದು 3-4 ವರ್ಷದ ಹಿಂದೆ ಈ ಕಟ್ಟಡಕ್ಕೆ ಡೆಂಜಾ ಕಾಂಪ್ಲೆಕ್ಸಿಗೆ ಬರುವಂಥ ಅವಕಾಶ ಆಯಿತು. ಈ ಕಟ್ಟಡಕ್ಕೆ ಬಂದ ಮೇಲೆ ತನ್ನ ಶಾಖೆ ತನ್ನದೇ ಆದ ರೀತಿಯಲ್ಲಿ ಕಾರ್ಯಚಟುವಟಿಕೆಯನ್ನು ಮಾಡ್ತಾಯಿತ್ತು. ಆವಾಗ ನಾಗೇಶ್ ನಲಿಯಾರವರು ಇದರ ಜವಾಬ್ದಾರಿಯನ್ನು ವಹಿಸಿಕೊಂಡು ಇದನ್ನು ವ್ಯವಸ್ಥಿತ ರೂಪವಾಗಿ ಮಾಡಿಕೊಂಡದ್ದನ್ನು ನಾವು ಖಂಡಿತ ಗಮನಿಸಿದ್ದೇವೆ ಮತ್ತು ಅವರಿಗೆ ಅಭಿನಂದನೆಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇವೆ. ಇದರೊಟ್ಟಿಗೆ ಚಂದ್ರಶೇಖರ್ ಬರಂತೋಡವರು ನಿರಂತರ ಸಹಕಾರ ಪ್ರೋತ್ಸಾಹ ಇದ್ದದ್ದೇ. ಲಿಂಗಪ್ಪಗೌಡ ಕಡಿಂಬಿಯಾಳ್ ಹಿರಿಯರಾದ ಅವರು ಕೂಡ ನಿರ್ದೇಶಕರಾಗಿ ಇಲ್ಲಿ ಸೇವೆ ಸಲ್ಲಿಸಿದ್ದನ್ನು ಗಮನಿಸಬಹುದು. ಮತ್ತು
ಕರಿಂಕಿ ವೆಂಕಟರಮಣಗೌಡರು. ನಂತರದ ಆಡಳಿತ ಮಂಡಳಿ ಸ್ವಲ್ಪ ಬದಲಾವಣೆ ಆದಂಥ ದಿನಗಳಲ್ಲಿ ಪ್ರವೀಣ್ ಕುಂಟಿಯಾನ್ರವರು ಇದರ ಜವಾಬ್ದಾರಿಯನ್ನು ಮತ್ತು ಸುಪ್ರೀತಾ ರವಿಚಂದ್ರರವರು ಈ ಜವಾಬ್ದಾರಿಯನ್ನು ಕೊಟ್ಟ ನಂತರ ಮತ್ತೆ ಅದಕ್ಕೆ ವೇಗವನ್ನು ಕೊಟ್ಟು ಈ ಹಂತಕ್ಕೆ ಮುಟ್ಟುವಾಗೆ ದಶಮಾನೋತ್ಸವ ಆಚರಣೆ ಮಾಡುವಂಥ ಕೆಲಸ ಕಾರ್ಯಗಳಿಗೆ ಹೋಗುವಂಥ ಕೆಲಸ ಆಗಿದೆ. ಇವತ್ತೊಂದು ವಿಶೇಷವನ್ನು ಕಂಡಿದ್ದೇನೆಂದರೆ ಎಲ್ಲ ಶಾಖೆಗಳು ತನ್ನ ವಾರ್ಷಿಕ ದಿನವನ್ನು ಬೇರೆ ಬೇರೆ ರೀತಿಯಲ್ಲಿ ಮಾಡ್ತಾಯಿದೆ. ನಮ್ಮ 9 ಶಾಖೆ ಕೂಡ 9 ವರ್ಷದ 9 ದಿನ ಪ್ರಾರಂಭವಾದ ದಿನವನ್ನು ವಾರ್ಷಿಕ ದಿನವನ್ನಾಗಿ ನಾವು ಆಚರಣೆ ಮಾಡ್ತಾಯಿದ್ದೇವೆ. ನೆಲ್ಯಾಡಿ ಶಾಖೆಯ ಬಗ್ಗೆ ಒಂದು ಮಾತನ್ನು ಹೇಳೋದಿದ್ದರೆ 31/3/2024 ಒಟ್ಟು 9 ಶಾಖೆಯ ಟರ್ನೋವರ್ ಈ ವರ್ಷ ದಾಖಲೆಯ ಟರ್ನೋವರ್ ಆಗಿದೆ. ಕುಶಲಪ್ಪ ಗೌಡ್ರೆ, ನಮಗೆ DCC ಬ್ಯಾಂಕಿಂದ ಒಂದು ಚಿನ್ನದ ಪದಕವನ್ನು ಕೂಡ ಕೊಡ್ತೇವೆ ಅಂತ ಹೇಳಿದರೆ ಪ್ರಥಮ ಬಾರಿಗೆ 500 ಕೋಟಿ ವ್ಯವಹಾರವನ್ನು ಮಾಡಿದ್ದಕ್ಕೆ ಬಹುಶಃ ತಾವು ಕೂಡ ನಿರ್ದೇಶಕರಾಗಿ ಈ ಸಲ ಆಯ್ಕೆಯಾಗಿದ್ದೀರಿ. ಅದಕ್ಕಾಗಿ ನಾನು ಮತ್ತೊಮ್ಮೆ ಎಲ್ಲರ ಪರವಾಗಿ ಅಭಿನಂದನೆಯನ್ನು ಸಲ್ಲಿಸಲಿಕ್ಕೆ ಈ ಮೂಲಕ ಇಷ್ಟಪಡ್ತಾ ಇದ್ದೇನೆ. ಎಲ್ಲ ಶಾಖೆಗಳು ಸೇರಿ ಸುಮಾರು 99.12% ರಿಕವರಿಯನ್ನು ಮಾಡುವ ಮೂಲಕ ನೆಲ್ಯಾಡಿ ಶಾಖೆಯ ವ್ಯವಹಾರ ಅತ್ಯುತ್ತಮವಾಗಿದೆ ಅಂತ ಹೇಳ್ಬೋದು, ಖಂಡಿತ ಹೇಳ್ಬೋದು. ಯಾಕೆಂದರೆ ಸಾಲ ಜಾಸ್ತಿ ಹೋಗಿದೆ. ಸಾಲ ಜಾಸ್ತಿ ಹೋದರೆ ಅದು ಕೂಡ ಒಂದು ಪ್ಲಸ್ ಪಾಯಿಂಟ್. ಸಿಬ್ಬಂದಿ ವರ್ಗದಲ್ಲಿ ಹೇಳೋದಿದ್ದರೆ ಶಿವಪ್ರಸಾದ್ರವರು ಇದರ ಮ್ಯಾನೇಜರ್ ಆಗಿ ಪ್ರಥಮದಲ್ಲಿ ಶಿವಪ್ರಸಾದ್ರವರು ಮ್ಯಾನೇಜರ್ ಆಗಿ ಇದರನ್ನು ತುಂಬ ಚೆನ್ನಾಗಿ ಇದನ್ನು ಮುನ್ನಡೆಸಿದ್ದಾರೆ. ಇಲ್ಲಿಯ ಸ್ಥಳ ಸಾನ್ನಿಧ್ಯದಂತಹ ಅಯ್ಯಪ್ಪ ಸ್ವಾಮಿಯನ್ನು ನೆನೆಸುತ್ತಾ ನಾವು 10 ವರ್ಷದ ಹಿಂದೆ ಈ ಒಕ್ಕಲಿಗ ಪತ್ತಿ ಸಹಕಾರ ಸಂಘವನ್ನು ಪ್ರಾರಂಭ ಮಾಡಿದ್ದೆವು. ಇಂದಿನ 10ನೇ ವರ್ಷದ ಈ ಸಭಾ ಸಮಾರಂಭದಲ್ಲಿ ಆಸೀನರಾದಂತಹ ನಮ್ಮ 3 ತಾಲೂಕಿನ ಅಧ್ಯಕ್ಷರಾದಂತಹ ಕುಶಲಪ್ಪ ಗೌಡ, ಹೂವಜೆ ಹಾಗೂ ಕಡಬದ, ಇವತ್ತು ಈ ಸಂಘ 2014ರಲ್ಲಿ ಪ್ರಾರಂಭ ಮಾಡುವಾಗಲೇ ಇಲ್ಲಿಯ ನಾನು ಮತ್ತು ರವಿಚಂದ್ರ ಹೊಸೋಕ್ಲು ಪ್ರಥಮವಾಗಿ ಅವರ ಮನೆಯಲ್ಲಿ ನಾವು ಹೀಗೆ ಕೂತು ಮಾತಾಡುವಾಗ ಅವರು ಹೇಳಿದರು, ನಾವು ಒಕ್ಕಲಿಗ ಗೌಡ ಸಂಘ ಒಂದು ಪತ್ತಿನ ಸಹಕಾರ ಸಂಘ ಮಾಡುವ ಅಂತ. ನಾನಂತೇಳಿದರೆ ಈ ವಲಯದ ಅಧ್ಯಕ್ಷನಾಗಿರುವಾಗ ಇದೊಂದು ಯಾಕೆ ಅಂತೇಳಿದರೆ, ನಾವು ಈ ನೆಲ್ಲಿಯಡಿಯಲ್ಲಿ ಗೌಡರು ಇದ್ದೇವೆ ಅಂತ ಒಂದು ತೋರಿಸುವ ಉದ್ದೇಶಕ್ಕೆ ಬೇಕಾಗಿ ಮಾತ್ರ ನಾನು ಈ ಸಂಘವನ್ನು ಮಾಡುವ ಅಂತ ಒಂದು ಉದ್ದೇಶಕ್ಕೆ ನಾನು ಹೊರಟವರು. ಆಗ ನಮ್ಮ ಅಧ್ಯಕ್ಷರಾದಂಥ ದಿವಂಗತ ಜಗನ್ನಾಥ ಬೊಮ್ಮೆಟಿಯವರು ಮತ್ತು ನಮ್ಮ ಹೊನ್ನಪ್ಪ ಗೌಡ ಪಟ್ಟೆ ಅವರು ಕಾರ್ಯನಿರ್ವಹಣಾ ಅಧಿಕಾರಿಯಾಗಿ ನಿರ್ವಹಿಸಿದರು. ಮತ್ತು ಆ ಸಮಯದ ಆಡಳಿತ ಮಂಡಳಿಯವರು ಆ ಪ್ರಯತ್ನದೊಂದಿಗೆ ಅದ್ಭುತವಾಗಿ ಈ ಸಂಘವನ್ನು ಪ್ರಾರಂಭ ಮಾಡಿದೆವು ಬೆತ್ತಲ್ ಕಾಂಪ್ಲೆಕ್ಸಲ್ಲಿ. ಈ ಸಂಘದ ಆಗಿನ ನಮಗೆ ಸಹಕಾರ ಕೊಟ್ಟಂತಹ ಸುಂದರಗೌಡ ತ್ರಿಜಾಗಿ ಆಗಿರ್ಬೋದು, ನೋಣಯ್ಯನಗೌಡ ಡೆಬ್ಬೇಲಿ ಆಗಿರ್ಬೋದು, ಹಾಗೆ ನಮ್ಮ ಇಲ್ಲಿ ಉಸ್ತುವಾರಿಯಾಗಿ ನಮಗೆ ಸಂಪೂರ್ಣ ಸಹಕಾರ ಕೊಟ್ಟಂತಹ ನಮ್ಮ ಚಂದ್ರಶೇಖರ ಬರಂತೋಡು, ರಾಧಾಕೃಷ್ಣ ಕೇರ್ನಡ್ಕ, ಡೊಂಬಯ್ಯಗೌಡ ಶೀರಾಡಿ, ಹಾಗೆ ಎಲ್ಲ ಬಂಧುಗಳು ನಮ್ಮ ಈ ಸಂಘವನ್ನು ಮನಪೂರ್ವಕವಾಗಿ ಯಾವ ಫಲಾಪೇಕ್ಷೆ ಇಲ್ಲದೆ ಒಳ್ಳೆ ರೀತಿಯಲ್ಲಿ ನಡೆಸಿ ಬ್ಯಾಂಕು, ಈಗ ಅಧ್ಯಕ್ಷರು ಹೇಳಿದರು, ನಮ್ಮ ಬ್ಯಾಂಕು ಒಂದು ಒಳ್ಳೆ ರೀತಿಯಲ್ಲಿ ನಡೀತಾ ಉಂಟು, ಅತಿ ಹೆಚ್ಚು ಲಾಭಭರಿತ ಉಂಟು. ಅದಕ್ಕೆ ಮೂಲ ಕಾರಣ ಆ ಹಿರಿಯ ನಿರ್ದೇಶಕರು ಮೂಲ ಕಾರಣ. ಅಧ್ಯಕ್ಷರು ಚಿದಾನಂದ ಸರ್ ಅವರು, 3 ತಾಲೂಕಿನ ನಮ್ಮ ಗೌಡ ಸಮುದಾಯದ ಬ್ಯಾಂಕಿನ ಅಧ್ಯಕ್ಷರುಗಳು ಮತ್ತು ಪದಾಧಿಕಾರಿಗಳು ಮತ್ತು ಎಲ್ಲ ಜಾತಿ ಬಾಂಧವರು, ನಾನು ಇವತ್ತು ಉದ್ದೇಶಪೂರಿತವಾಗಿ ಈ ಮೀಟಿಂಗಿಗೆ ಅಟೆಂಡ್ ಆಗಿದ್ದೇನೆ. ಯಾಕೆಂದರೆ ಇವತ್ತು ನನ್ನ ಬದುಕಿನಲ್ಲಿ ಅನೇಕ ಬದಲಾವಣೆಗಳಾಗಲಿಕ್ಕೆ ನೆಲ್ಯಾಡಿ ಈ ಒಂದು ಶಾಖೆ ನನಗೆ ಕಾರಣ. ಯಾಕೆಂದರೆ
ನಾನು 28 ವರ್ಷದಿಂದ ಉಪನ್ಯಾಸಕನಾಗಿ, ಪ್ರಾಂಶುಪಾಲರಾಗಿ, ಆಡಳಿತಾಧಿಕಾರಿಯಾಗಿ ಎಲ್ಲ ಕೆಲಸ ಮಾಡಿದ್ದೇನೆ. ಆದರೆ ಎಲ್ಲಿ ಹೋದರೂ ಕೂಡ ಯಾವುದೇ ಒಂದು ಲೋನ್ ಇಲ್ಲದೆ ವ್ಯವಹಾರ ಆಗೋದಿಲ್ಲ. ಆದರೆ ನಮಗೆ ರಾಷ್ಟ್ರೀಕೃತ ಬ್ಯಾಂಕುಗಳಲ್ಲಿ ನನ್ನ ಸಾಧನೆಗೆ ಹೆಚ್ಚಾಗಿ ಎಲ್ಲಿ ಸ್ಪಂದಿಸಲಿಲ್ಲ. ಆವಾಗ ಬ್ಯಾಂಕ್ ಓಪನ್ ಆಯಿತು, ಅಂದಿನಿಂದ ನಾನು ಇದೇ ಬ್ಯಾಂಕಿನಲ್ಲಿ ಇದ್ದುಕೊಂಡು ವ್ಯವಹಾರವನ್ನು ಮಾಡ್ತಾಯಿದ್ದೇನೆ. ಠೇವಣಿ ಇಲ್ಲದೆ ಇಡ್ಬೋದು, ಆದರೆ ಸಾಲ ಮಾಡಿಕೊಂಡು ಇವತ್ತು ತುಂಬ ಉದ್ದಿಮೆಯನ್ನು ಮಾಡಲಿಕ್ಕೆ ನನಗೆ ಸಹಕಾರ ಆಯಿತು. ಇವತ್ತೊಂದು 2,000 ಅಡಿಕೆ ಗಿಡ ಫಸಲು ಬರ್ತಾ ಇದೆ. 10 ವರ್ಷ ಆಯಿತು. ಆ ಜಾಗ ಖಾಲಿ ಭೂಮಿ ಇತ್ತು. ನಿಜವಾಗಿ ಯಾರೂ ಕೂಡ ಅದಕ್ಕೆ ಲೋನ್ ಕೊಡಲಿಕ್ಕಿಲ್ಲ. ಚಿದಾನಂದ ಸರ್ ಅವರು ಮತ್ತು ಈ ಬ್ಯಾಂಕ್ ಮ್ಯಾನೇಜರು ಎಲ್ಲರೂ ಬಂದಿದ್ದರು. ಆದರೆ ಮುಂದೆ ಒಂದು ದಿನ ಇವರ ದುಡಿಮೆಯಿಂದ ಏನಾದರೂ ಆದೀತು ಅನ್ನುವಂಥ ವಿಶ್ವಾಸದಲ್ಲಿಯೇ ಏನೋ ಇವತ್ತು ಆ ಒಂದು ಜಾಗದಲ್ಲಿ ಒಳ್ಳೆಯ ತೋಟ ಮಾಡಿದೆ. ಮತ್ತು ಸುಮಾರು ಒಂದು 250-300 ಲೀಟ್ರ್ ಹಾಲು ಹಾಕ್ತೇನೆ ನಾನು. ಉತ್ತಮ ಡೈರಿ ನನ್ನಲ್ಲಿದೆ, ಫಾರ್ಮ್ ಇದೆ. ಇವತ್ತು ತುಂಬ ಜನ ವಿಸಿಟ್ ಮಾಡ್ತಾರೆ. ಟಿ ವಿಯಲ್ಲಿ 2 ಬಾರಿ ಬಂತು. ಆದರೆ ಹನಿಗೂಡಿ ಹಳ್ಳ ಅಂತ, ತೆನೆಗೂಡಿ ಬಳ್ಳ, ಒಂದು ಬಿಂದುವಿನಿಂದ ಸಿಂಧು ಸಾಗರ ಆದ ಹಾಗೆ ಈ ಬ್ಯಾಂಕಿನ ಸಹಕಾರದಿಂದ ಇವತ್ತು ನನ್ನ ಮನೆ ಅನ್ನುವಂಥ ವ್ಯವಸ್ಥೆಗಳು ಬಹಳಷ್ಟು ಸಮೃದ್ಧಿ ಆದದನ್ನು ನಾನು ನೋಡ್ತಾ ಇದ್ದೇನೆ. ನಿನ್ನೆ ಮೊನ್ನೆ ಒಂದು ಕಾರ್ ತಗೊಳ್ಬೇಕು ಅಂತ ಯೋಜನೆ ಮಾಡಿದೆ. ಆವಾಗ ಸಿಬಿಲ್ ಸ್ಕೋರ್ ಬರುತ್ತೆ ಎಲ್ಲ ಕಡೆ. ನಮ್ಮ ಸಣ್ಣ ಒಂದು ಸಂಬಳದಲ್ಲಿ ಇಷ್ಟೆಲ್ಲ ವ್ಯವಸ್ಥೆ ಮಾಡಬೇಕು ಅಂತ ಹೇಳುವಾಗ ಲೋನ್ ಕಟ್ಟುವ ವಿಷಯದಲ್ಲಿ ವೇರಿಯೇಷನ್ಗಳು ಆಗಿಯೇ ಆಗ್ತದೆ. ರಾಷ್ಟ್ರೀಕೃತ ಬ್ಯಾಂಕಲ್ಲಿ ಇದನ್ನೇ ಇಟ್ಟುಕೊಂಡು ಕೊಡಲ್ಲ ಅಂತ ಹೇಳ್ತಾರೆ. ಆ ಸಂದರ್ಭದಲ್ಲಿ ನನಗೆ ನೆನಪಾಗೋದು ಗೌಡ ಬ್ಯಾಂಕ್ ಮಾತ್ರ. ಕೊಡದಿದ್ದರೆ ತೊಂದರೆ ಇಲ್ಲ, ನಿಮ್ಮ ಕಣ್ಣೆದುರು ನಾನು ತೆಗೀತೇನೆ ಅಂತ ಹೇಳಬೇಕಾದ್ರೂ ಕೂಡ ನಮ್ಮ ಒಂದು ಜಾತಿಯ ಇವತ್ತೊಂದು ಬ್ಯಾಂಕ್ ಇರುವುದರಿಂದ ಇದು ಸಾಧ್ಯ ಅಂತ. ಮಾನ್ಯ ಶಿವಪ್ರಸಾದ್ ಸರ್ ಅವರು, ನಾನು ವರ್ಷದಲ್ಲಿ ಒಂದು 10 ಬಾರಿ ತಲೆಬಿಸಿ ಆದರೆ ಅವರಿಗೆ ಫೋನ್ ಮಾಡ್ತೇನೆ. ಅವರು ಬೇರೆ ಬ್ಯಾಂಕಿನ ಮ್ಯಾನೇಜರ್ ಇರ್ಬೋದು, ವಿನೋದ್ ಸರ್ ಇರ್ಬೋದು, ಏನಾದರೂ ನನಗೆ ಒಂದು ಆತ್ಮವಿಶ್ವಾಸ ಮೂಡಿಸ್ತಾರೆ. ನೀವು ಹೆದರಬೇಡಿ, ಏನಾದರೂ ಮಾಡುವ. ಈಗ ಒಬ್ಬ ಮಗ MBBS ಮಾಡಿ MD ಓದ್ತಾ ಇದ್ದಾನೆ. MD ಸೀಟು ಏನಾದರೂ ಅವರಿಗೆ ನೀಟಲ್ಲಿ ಸಿಕ್ಕಿದರೆ ಒಳ್ಳೆಯದು, ಇಲ್ಲದಿದ್ದರೆ ಒಂದು 45 ಲಕ್ಷ ಕ್ಯಾಶ್ ಬೇಕೀಗ. ಎಲ್ಲದಕ್ಕೆ ನನಗೆ ಪ್ರೇರಣೆ ಏನು ಅಂತ ಹೇಳಿದರೆ, ನಾನು ಏನೋ ಒಂದು ಜಾಗ ಸ್ವಲ್ಪ ಇಲ್ಲಿ ಅಡವಿಟ್ಟು ಅದು ಮಾಡೋ ಇದು ಮಾಡೋ, ಎಲ್ಲದಕ್ಕೆ ನನಗೆ ನೀವು ಹೆದರಬೇಡಿ ಅಂತ. ಹೀಗೆ ನಾನು ಇವತ್ತು ಡೈರಿ ಉದ್ದಿಮೆ ಮಾಡಿರ್ಬೋದು, ಒಂದು 11 ಎಕರೆ ತೋಟ ಮಾಡಿದ್ದೇನೆ, ಮತ್ತು ಮಕ್ಕಳಿಬ್ಬರಿಗೂ ಡಾಕ್ಟ್ರುಗಳಾದರು. ಎಲ್ಲದರ ಹಿಂದೆ ಒಂದೇ ಬ್ಯಾಂಕು ಕಾರಣ ನನಗೆ. ಅದಕ್ಕೆ ನಾನು ಇವತ್ತು ನಿಜವಾಗಿ ನಮ್ಮ ಕಾಲೇಜಿನಲ್ಲಿ ಮಕ್ಕಳು ಬರುವ ಸಂದರ್ಭ ಇವತ್ತು, ಆದರೂ ನಾನು ಅಲ್ಲಿ ಹೋಗದೆ ನಾನು ಇಲ್ಲಿ ಅಟೆಂಡ್ ಆಗಬೇಕು. ಯಾಕೆಂದರೆ ಇಲ್ಲಿ ನನಗೆ ಹೆಚ್ಚಿನವರ ಪರಿಚಯ ಇಲ್ಲದೆ ಇರ್ಬೋದು, ಆದರೆ ಗೌಡ ಸಮುದಾಯದವರ ಪರಿಶ್ರಮ, ಬದ್ಧತೆ, ಒಂದು ಪೂರ್ವಾಲೋಚನೆಗಳು, ಈ ಒಂದು ಚಿಂತನೆಯಿಂದ ನನ್ನ ಹಾಗೆ ಅನೇಕ ಮನೆ ಇವತ್ತು ಲೋನ್ ತೆಕ್ಕೊಂಡು ಸಾಧನೆಗಳನ್ನು ಮಾಡಿರ್ಬೋದು. ಅದಕ್ಕೋಸ್ಕರ ನಮ್ಮ ಗೌಡ ಸಂಘದ ಭೀಷ್ಮ ಅಂದರೆ ಕುಶಲಪಣ್ಣ, ಇವತ್ತು DCC ಬ್ಯಾಂಕಿನ ನಿರ್ದೇಶಕರು. ನನಗೆ ಅವರಿಗೆ ಫೋನ್ ಮಾಡಲಿಕ್ಕೆ ಸಮಯ ಸಿಕ್ಕಲಿಲ್ಲ. ಬೆಳ್ತಂಗಡಿಯಲ್ಲಿ ಒಂದು ನಗುವಿನ ಒಂದು ಫೋಟೋ ಹಾಕಿದ್ದಾರೆ. ನಮಗೆ ಸಂತೋಷ ಅದು. ಯಾಕೆಂದರೆ ನಿಜವಾಗಿ ಕುಹಕ ನಗು ಮತ್ತು ರಿಯಲ್ ನಗು ಅಂತ ಇರುತ್ತೆ. ಕುಶಲಪಣ್ಣನ ನಗುವಿನ ಹಿಂದೆ ಒಂದು ನೈಜತೆ ಇದೆ. ಆ ನಗುವಿಗೆ ನಾವು ಎಲ್ಲರೂ ರೆಸ್ಪೆಕ್ಟ್ ಕೊಡಲೇಬೇಕಾಗ್ತದೆ. ಹಾಗೆ ಚಿದಾನಂದ ಬೇಲಾಡಿಯವರು ಇರ್ಬೋದು, ಎಲ್ಲ ಹಿರಿಯ ಮಹನೀಯರುಗಳು, ನಮ್ಮ ಗೌಡ ಸಮುದಾಯದ ಎಲ್ಲ ಅನುಭವಸ್ಥರು, ನಾನಾ ಕ್ಷೇತ್ರಗಳಲ್ಲಿ ಇಲ್ಲಿ ಬಂದಿರುವಂಥವ್ರು ಎಲ್ಲರೊಂದು ಸಾಧಕರು. ಅಂಥ ದೂರದೃಷ್ಟಿತ್ವ ಇದ್ದವಂಥವ್ರು ಮಾತ್ರ ನಾವಿಂಥ ಸಂಘೆ ಶಕ್ತಿ ಕಲಿಯುಗೆ ಅಂತ. ಕಲಿಯುಗದಲ್ಲಿ ಇವತ್ತು ಸಂಘಟನೆಯ ಮೂಲಕ ನಾವೇನಾದರೂ ಒಂದು ರೀತಿಯ ಏನು ಕಾರ್ಯವೈಖರಿಯನ್ನು ಕಾಣತಕ್ಕಂಥವರು. ಇವತ್ತು ಇಂತಹ ಒಂದು ಸಾಮಾಜಿಕ, ರಾಜಕೀಯ, ಶೈಕ್ಷಣಿಕವಾದಂತಹ, ಆರ್ಥಿಕವಾದಂತಹ ಈ ಎಲ್ಲ ಧನಾತ್ಮಕವಾದ ಚಿಂತನೆಯನ್ನು ಮಾಡುವಂಥ ಜನಗಳು ಇಲ್ಲಿ ಮಾತ್ರ ಇಲ್ಲಿ ಸೇರಿದ್ದೇವೆ ನಾವು. ಏನೋ ಸಾಲ ತೆಕ್ಕೊಂಡು ಸಾಧನೆ ಮಾಡದೇ ಇರುವಂಥವ್ರು ಇಲ್ಲಿ ಸೇರಲಿಲ್ಲ. ಅದಕ್ಕೋಸ್ಕರ ಒಂದು ಠೇವಣಿದಾರರು ಅಥವಾ ಜವಾಬ್ದಾರಿಯುತ ಆಡಳಿತ ವರ್ಗದವರು
ಅಥವಾ ಒಳ್ಳೆಯ ಗ್ರಾಹಕರು. ನಾನು ಯಾಕೆ ಇದನ್ನು ಹೇಳ್ತಾ ಇದ್ದೇನೆಂದರೆ, ಸಾಲ ತೆಕ್ಕೊಂಡು ಏನು ಸಾಧನೆ ಮಾಡಿದವರು ಅನೇಕರು ಇದ್ದಾರೆ. ನಾನು ಎಲ್ಲ ಗೌಡ ಸಮುದಾಯದವರಲ್ಲಿ ಒಂದು ವಿನಂತಿ, ಇವತ್ತು ನಮಗೆ ಆರ್ಥಿಕ ಸಹಕಾರ ಕೊಡ್ತಕ್ಕಂತಹ ಯಾವುದೇ ಒಂದು ಬ್ಯಾಂಕ್ಗಳಿರ್ಬೋದು, ಅದು ನಮ್ಮ ಒಂದು ಜಾತಿ ಪ್ರತಿಷ್ಠೆ ಕೂಡ ಆಗಬೇಕು. ತಗೊಂಡ ಮೇಲೆ ವಿಶ್ವಾಸದಿಂದ ಅದನ್ನು ಮರುಪಾವತಿಸುವಂಥ ಕೆಲಸ. ಸೊ ಅದಕ್ಕೋಸ್ಕರ ನಾನು ಹೆಚ್ಚು ಸಮಯವನ್ನು ತೆಗೊಳ್ಳೋದಿಲ್ಲ. ಗ್ರಾಮ ಸಾನ್ನಿಧ್ಯ ಎಲ್ಲ ದೇವರುಗಳಿಗೆ ವಂದಿಸುತ್ತಾ, ನೆಲ್ಯಾಡಿ ಶಾಖೆಯ ದಶಮಾನೋತ್ಸವದ ಈ ಒಂದು ಸುಸಂದರ್ಭದಲ್ಲಿ ವೇದಿಕೆಯಲ್ಲಿರುವಂಥ ನಮ್ಮ ಅಧ್ಯಕ್ಷರೇ, ವೇದಿಕೆಯಲ್ಲಿರುವಂಥ ಎಲ್ಲ ಗಣ್ಯರೇ, ಕಳೆದ 10 ವರ್ಷದ ಹಿಂದೆ ಅಂದಿನ ಅಧ್ಯಕ್ಷರಾದ ಶ್ರೀಯುತ ಜಗನ್ನಾಥ ಬೊಮ್ಮೆಟ್ಟಿಯವರ ಒಂದು ಮಾರ್ಗದರ್ಶನದಲ್ಲಿ ಆರಂಭವಾದಂಥ ಈ ಒಂದು ಶಾಖೆ, ಆವತ್ತಿನಿಂದ ನಾವು ನಾಗೇಶನ ಎಲ್ಲ ಈ ಗೌಡ ಸಮಾಜದ ಕಾರ್ಯಕ್ರಮದಲ್ಲಿ ತೊಡಗಿಸಿಕೊಂಡವರು. ಪ್ರಥಮವಾಗಿ ಬಂದದ್ದು ನಮ್ಮನ್ನೇ ಹುಡುಕಿಕೊಂಡು ಅಂದಿನ ಸುಸಂದರ್ಭದಲ್ಲಿ ಆರಂಭವಾದಂಥ ಶಾಖೆ ಸಹಕಾರಿ ಸಂಘ. ಸಹಕಾರಿ ಸಂಘ ಅಂದರೆ ಅದು ಆ ಶಬ್ದದಲ್ಲಿ ಒಂದು ವಿಶೇಷತೆ ಅರ್ಥ ಇದೆ. ಸಮಾಜದ ಕೆಲಸ ಮಾಡುವಂಥ ಒಂದು ವೇದಿಕೆ ಕೂಡ ಈ ಸಹಕಾರಿ ಸಂಘ. ಈ ಸಹಕಾರಿ ಸಂಘದಲ್ಲಿ ನಾವು ಏನು ಸಹಕಾರವನ್ನು ಪಡ್ಕೊಂಡಿದೆ ಎಂಬುದಕ್ಕೆ ಒಬ್ಬ ಫಲಾನುಭವಿ ನಾನೇ. ಇಲ್ಲಿಯ ಸಲಹಾ ಸಮಿತಿಯ ಸದಸ್ಯನಾಗಿದ್ದರೂ ಇಲ್ಲಿಂದ ಸಹಕಾರವನ್ನು ಪಡ್ಕೊಂಡಂತಹ ಒಬ್ಬ ಫಲಾನುಭವಿ ನಾನೇ. 2019ರಲ್ಲಿ ನಾನು ಮನೆ ಕಟ್ಟುವಂಥ ಕೆಲಸವನ್ನು ಮಾಡ್ತಾಯಿದ್ದೆ. ಮನೆಯ ಸ್ಟ್ರಕ್ಚರ್ ಎಲ್ಲ ಆಯಿತು. ಇನ್ನು ಉಳಿದ ಭಾಗ ಹಣಕ್ಕೆ ಸಂಗ್ರಹಕ್ಕಾಗಿ ನಾನು ರಾಷ್ಟ್ರೀಕೃತ ಬ್ಯಾಂಕಿಗೆ ಹೋದೆ. ಅವರು ಹೇಳಿದಂಥ ಎಲ್ಲ ಫೈಲನ್ನು ತಯಾರು ಮಾಡಿಕೊಂಡು ರಾಷ್ಟ್ರೀಕೃತ ಬ್ಯಾಂಕಿಗೆ ಹೋದಾಗ ಅದು ಲೀಗಲಲ್ಲಿ ಆಗೋದಿಲ್ಲ ಅಂತ ಹೇಳಿದರು. ಏನು ಮಾಡೋದು? ಮನೆ ಅರ್ಧದಲ್ಲಿದೆ, ಇಲ್ಲದ್ರೆ ಮೊದಲನೇ ಮನೆಯಲ್ಲಿ ಇರ್ಬೋದಿತ್ತು. ಮನೆ ಅರ್ಧದಲ್ಲಿದೆ. ನನ್ನ ಆತ್ಮೀಯರಾದ ನಾಗೇಶನಲ್ಲಿ ಹೇಳಿದೆ, ಏನು ಮಾಡೋದು ನಾಗೇಶನ, ಪರಿಸ್ಥಿತಿ ಹೀಗೆ ಆಗಿದೆ, ಕೈಯಲ್ಲಿ ಹಣ ಇಲ್ಲ ಅಂತ. ಹಣವನ್ನೆಲ್ಲ ಒಂದು 10 ಲಕ್ಷ ಹಾಕಿದ್ದೇನೆ ಅಂತ. ಅದಕ್ಕೆ ಅವರು ಒಂದೇ ಮಾತು ಹೇಳಿದ್ರು, ಈರೆಗೆ ನಮ್ಮ ಬ್ಯಾಂಕಿಡ ಸಾಲದ ಪೇರಾಪಿಜ ಇರಬಲ್ಲೆ ಅಧ್ಯಕ್ಷರ ಪಾತೇರ್ಕ ಅಂತ ಹೇಳಿದರು. ಚಿದಾನಂದನ ಅಧ್ಯಕ್ಷರಾಗಿದ್ದರು. ಆವಾಗ ಮಾತಾಡಿದೆ, ನೀವು ಈರೆಗೂ ಕೊರಂದ್ರೆ ಸಾಲ ಬೇಕು ಈರೆಗೂ ಮಾರ್ರೆ ಅಂತ ಅಧ್ಯಕ್ಷರು ಹೇಳಿದರು. ಸಾಲ ಕೊಟ್ಟರು. ಮನೆ ಪೂರ್ಣವಾಯಿತು. 20ನೇ ವರ್ಷಕ್ಕೆ ಗೃಹ ಪ್ರವೇಶ ಆಯಿತು. ಇದು ಸಹಕಾರಿ ಸಂಘ ಅಂದರೆ ಹೀಗೆ ಇರಬೇಕು. ಸಹಕಾರಿ ಸಂಘ, ಸಹಕಾರಿ ಎಂಬ ಶಬ್ದದ ಅರ್ಥ ಇಂಥ ಒಂದು ಸೇವೆಯಲ್ಲಿ ಇದೆ. ನಮಗೆ ಇಲ್ಲಿ ವಿಶೇಷತೆ ಕಾಣ್ತದೆ ಏನಂದರೆ, ನಮ್ಮ ಈ ಒಕ್ಕಲಿಗ ಪತ್ತಿನ ಸಹಕಾರಿ ಸಂಘದಲ್ಲಿ ಎಲ್ಲ ಸಮುದಾಯದವರು ನಮ್ಮನ್ನು ತುಂಬ ಗೌರವದಿಂದ ನೋಡ್ತಾ ಇದ್ದಾರೆ. ಅದು ನಾವು ಪಡ್ಕೊಂಡಂಥ ನಾವೊಂದು ಹೆಮ್ಮೆ. ಹೌದು, ಎಲ್ಲ ಸಮುದಾಯದವರು ನಮ್ಮನ್ನು ತುಂಬ ಒಂದು ಗೌರವದಿಂದ ನೋಡಿಕೊಳ್ತಾ ಇದ್ದಾರೆ ನಮ್ಮ ಈ ಬ್ಯಾಂಕನ್ನು. ಅದು ನಾವಿಲ್ಲಿ ನಾವು ಸಂಪಾದನೆ ಮಾಡಿದಂತಹ ಆಸ್ತಿ. ವಿಶೇಷತೆಗೆ ಏನು ಅಂದರೆ, ನಮ್ಮ ಅಧ್ಯಕ್ಷರು, ಆಡಳಿತ ವರ್ಗ, ಸಿಬ್ಬಂದಿ ವರ್ಗ, ಈ ಆಡಳಿತ ವರ್ಗವನ್ನು ನಮ್ಮ ಅಧ್ಯಕ್ಷರು ಏನಂದರೆ ನಮ್ಮ ಒಂದು ಕುಟುಂಬವಾಗಿ ನೋಡ್ತಾ ಇದ್ದಾರೆ. ಅವ್ರು ಹೇಳಿದರು 10 ವರ್ಷ ಹಿಂದೆ ನಾನು ಅವರನ್ನು ನೋಡ್ತಾ ಇದ್ದೇನೆ, ಅವರು ಹಾಗೆ ಇದ್ದಾರೆ ಹೀಗೆ ಇದ್ದಾರೆ ಅಂತ. ಎಲ್ಲರನ್ನೂ ಸೂಕ್ಷ್ಮವಾಗಿ ಗಮನಿಸುವಂಥ ವ್ಯಕ್ತಿ ಅಂದರೆ ನಮ್ಮ ಅಧ್ಯಕ್ಷರು ಚಿದಾನಂದ ಬೈಲಾಡಿ. ಎಲ್ಲರನ್ನು, ಅವರ ಎಲ್ಲ ಕಾರ್ಯವನ್ನು ಸೂಕ್ಷ್ಮವಾಗಿ ಗಮನಿಸುವಂಥ ವ್ಯಕ್ತಿ ಮತ್ತು ಅದನ್ನು ವ್ಯಕ್ತಿತ್ವಪಡಿಸುವಂಥ ಒಂದು ವ್ಯಕ್ತಿ ಅಂದರೆ ಅದು ನಮ್ಮ ಅಧ್ಯಕ್ಷರು. ಅವರ ನೇತೃತ್ವದಲ್ಲಿ ಈ ಒಂದು ಉತ್ತಮವಾಗಿ ಬೆಳೆದಿದೆ ಅಂತ ಹೇಳಲಿಕ್ಕೆ ಸಂತೋಷ ಪಡುತ್ತಾ, ಅವಕಾಶ ಕೊಟ್ಟಂಥ ಎಲ್ರಿಗೂ ಒಂದು ದಿವಸ ನನ್ನ 2 ಮಾತನ್ನು ಮುಗಿಸ್ತಾ ಇದ್ದೇನೆ. ಸಮುದಾಯ ಪತ್ತಿನ ಗೌಡ ಒಕ್ಕಲಿಗ ಸಂಘದ ಸಮುದಾಯ ಪತ್ತಿನ ದಶಮಾನೋತ್ಸವ ಸಂಭ್ರಮದ ಈ ವೇದಿಕೆಯಲ್ಲಿರುವಂಥ ಅಧ್ಯಕ್ಷರಾದ ಚಿದಾನಂದ ಗೌಡ್ರೆ ಹಾಗೂ UP ರಾಮಕೃಷ್ಣ ಗೌಡ್ರೆ, ಎಲ್ಲ ನಿರ್ದೇಶಕರುಗಳೇ ಹಾಗೂ ನೆಲ್ಯಾಡಿ ಶಾಖಾ ಸಲಹಾ ಸಮಿತಿಯ ಅಧ್ಯಕ್ಷರು ಹಾಗೂ ಉಪಾಧ್ಯಕ್ಷರು ಹಾಗೂ ಸಲಹಾ ಸಮಿತಿಯ ಸದಸ್ಯರೇ, ವೇದಿಕೆಯಲ್ಲಿರುವ ವಿಟ್ಲ ಮತ್ತು ಪುತ್ತೂರಿನ ಗೌಡ ಸಮಾಜದ ಅಧ್ಯಕ್ಷರುಗಳೇ, ಪ್ರವೀಣ್ ಕುಂಟ್ಯಾನ್ರವರೇ, ಎಲ್ಲರನ್ನ ವಂದಿಸ್ತಾ ಬಂದಿರುವಂಥ ಎಲ್ಲ ಗಣ್ಯ ವ್ಯಕ್ತಿಗಳೇ ಹಾಗೂ ಹಿರಿಯರೇ ಕಿರಿಯರೇ, ಈ ಸಂಘ ಪ್ರಾರಂಭ ಆಗೋ 10ನೇ ವರ್ಷ ಮೊದಲು 10ನೇ ವರ್ಷದ ಆ ಪ್ರಾರಂಭದ ದಿವಸ ಜಗನ್ನಾಥ ಬೊಮ್ಮಟ್ಟಿಯವರು ನನ್ನನ್ನು ಒತ್ತಾಯ ಮಾಡಿದರು, ನೀವು ಇಲ್ಲಿಯ ಸಲಹಾ ಸಮಿತಿ ಅಧ್ಯಕ್ಷರಾಗಬೇಕು ಅಂತ. ನಾನು ಒಪ್ಪಿಕೊಳ್ಳಲಿಲ್ಲ. ಯಾಕಂದರೆ ನನಗೆ ಬೆಳ್ತಂಗಡಿ ತಾಲೂಕಿನಲ್ಲಿ ಜವಾಬ್ದಾರಿ ಜಾಸ್ತಿ ಇದ್ದ ಕಾರಣ ನಾನು ಆಗುವುದೇ ಇಲ್ಲ ಅಂತ ಹೇಳಿದೆ. ಯಾವುದೇ ಕಾರಣಕ್ಕೂ ನಾನು ಇಲ್ಲಿ ಸಲಹಾ ಸಮಿತಿ ಸೇರುವುದಿಲ್ಲ.
ನಮಗೂ ಅಲ್ಲಿಯೂ ಇಲ್ಲಿಯೂ ಆಗುವಾಗ ನನಗೆ ಸಮಸ್ಯೆ ಆಗ್ತದೆ ಅಂತ ಹೇಳಿದ್ದೇನೆ. ಹಾಗಾಗಿ ಮತ್ತು ಸಂಬಂಧಗಳು ಅದು ಹಾಗೇ ಇತ್ತು. ಒಂದು ಸಂಘ ಬೆಳಿಬೇಕಾದ್ರೆ ಅನೇಕ ಸಲಹೆಗಳನ್ನು ಕೊಟ್ಟರು. ಸಹಕಾರ ಅಂದರೆ ಸಹಕಾರ, ಒಬ್ಬನಿಗೊಬ್ಬರು ಸಹಕಾರ ಮಾಡೋದೇ ಸಹಕಾರ. ಹಾಗಾಗಿ ಇಲ್ಲಿಂದ ಏನು ಕಷ್ಟಕ್ಕೆ ಪಡ್ಕೊಂಡಂಥ ಏನು ಫಲಾನುಭವಿಗಳಿದ್ದಾರೆ, ಈಗ ಚಂದ್ರಶೇಖರ್ ಗೌಡರು ಹೇಳಿದರು, ನನಗೆ ನನ್ನ ಮಕ್ಕಳಿಗೆ ವಿದ್ಯಾಭ್ಯಾಸಕ್ಕೆ, ಕೃಷಿಗೆ, ಹೈನುಗಾರಿಕೆಯೆಲ್ಲ ಇಲ್ಲಿಂದಲೇ ನಾನು ಲೋನ್ ಪಡ್ಕೊಂಡಂತ. ನಾನು ಹೇಳೋದು, ಯಾವುದೇ ಒಂದು ನಮ್ಮ ಕಸ್ಟಮರ್ ಇಲ್ಲಿ ಬರುವಾಗ ಆಡಳಿತ ಕಮಿಟಿಗಿಂತಲೂ ಇಲ್ಲಿಯ ಸಿಬ್ಬಂದಿಗಳು ಅನ್ಯೋನ್ಯತೆಯಿಂದ ಮಾತಾಡಿ, ನಗುಮುಖದಿಂದ ಮಾತಾಡಿ, ಅವ್ರನ್ನ ಬರಲಿಕ್ಕೆ ಹೇಳಿ, ನಿಮ್ಮ ಕಷ್ಟ ಏನು ಹೇಗೆ ಅಂತ ವಿಚಾರಿಸಿಕೊಂಡಾಗ ಆ ಕಸ್ಟಮರಿಗೆ ಬಹಳ ಖುಷಿ ಆಗ್ತದೆ. ಅವರು ಮರುಪಾವತಿ ಮಾಡೋದು, ನಾವು ವಸೂಲು ಅಂತ ಹೇಳಬಾರ್ದು, ಮರುಪಾವತಿ ಮಾಡುವಂಥ ಒಂದು ವ್ಯಕ್ತಿಯನ್ನು ನೋಡಿಕೊಂಡು ನಾವು ಲೋನ್ ಕೊಟ್ಟಾಗ ಈ ಬ್ಯಾಂಕ್ಗಳು ಇನ್ನಷ್ಟು ಎತ್ತರಕ್ಕೆ ಹೋಗಲಿಕ್ಕೆ ಸಾಧ್ಯ ಆಗ್ತದೆ. ಖಂಡಿತವಾಗಿ ನಾವು ಬೆಳ್ತಂಗಡಿ ಕೂಡ ಒಂದು ಶಾಖೆಯನ್ನು ಮಾಡಿದ್ದೇವೆ, ವಾಣಿ ಸೌಹಾರ್ದ ಸೊಸೈಟಿ ಅಂತ. ಇನ್ನೂ ಕೂಡ 2 ಶಾಖೆ ಹೊಂದಲಿಕ್ಕೆ ನಾವು ಪ್ರಾರಂಭ ಮಾಡಲಿಕ್ಕೆ ಯೋಚನೆ ಮಾಡ್ತಾಯಿದ್ದೇವೆ. ಯಾಕೆ ನಾವು ಉದ್ದೇಶ ಹಣ ಮಾಡುವುದಾಗಿರಲಿಕ್ಕಿಲ್ಲ, ಆ ಉದ್ದೇಶ ಹಣ ಮಾಡಬೇಕಂತಲೇ ಮಾಡುವಂಥ ಇದು ಇರಬಾರ್ದು. ನಾವು ಸಹಕಾರ ಸಂಸ್ಥೆಯಲ್ಲಿ ಒಬ್ಬ ಬಡವನಿಗೆ ಅವನ ಜೀವನವನ್ನು ಮೇಲೆತ್ತುವಂಥ ಕೆಲಸವನ್ನು ಮಾಡಿದಾಗ ನಮ್ಮ ಸಹಕಾರ ಸಂಸ್ಥೆ ಒಳ್ಳೆಯದಾಗ್ತದೆ, ಅವನ ಜೀವನ ಕೂಡ ಒಳ್ಳೆಯದಾಗ್ತದೆ. ಆವಾಗ ಅವನ ಪ್ರಶಂಸೆ ಮಾಡ್ತಾನೆ, ದೇವರಲ್ಲಿ ಪ್ರಾರ್ಥನೆ ಮಾಡಿಕೊಳ್ತಾನೆ, ಈ ಬ್ಯಾಂಕ್ ಇನ್ನಷ್ಟು ಎತ್ತರಕ್ಕೆ ಇರಲಿ ಅಂತ. ಹಾಗಾಗಿ ಇಲ್ಲಿಯ ನೆಲ್ಯಾಡಿ ಶಾಖೆ ಒಳ್ಳೆಯ ಉತ್ತಮ ರೀತಿಯಲ್ಲಿ ಮೇಲೆ ಏಳ್ತಾ ಉಂಟು. ಇದಕ್ಕೆ ಇವರ 9ನೇ ಶಾಖೆ, ಇನ್ನು 10ನೇ ಶಾಖೆ ವಿಟ್ಲದಲ್ಲಿ ನೀವು ಪ್ರಾರಂಭ ಮಾಡ್ತಾಯಿದ್ದೀರಿ. ಖಂಡಿತವಾಗಿ ಅದು ಶುಭವಾಗಲಿ, ಒಳ್ಳೆಯದಾಗಲಿ. ಇಲ್ಲಿಯ ಶಾಖೆಗಳು ಇನ್ನು 9 ಶಾಖೆಗಳು ಕೂಡ ಉತ್ತರೋತ್ತರ ಅಭಿವೃದ್ಧಿಯಾಗಿ ಊರಿನ ಜನರಿಗೆ ಒಳ್ಳೆಯ ಉಪಕಾರ ಆಗುವಂಥ ರೀತಿಯಲ್ಲಿ ಅವರು ಒಳ್ಳೆಯದಾಗಬೇಕು, ನಮ್ಮ ಬ್ಯಾಂಕು ಒಳ್ಳೆಯದಾಗಬೇಕು, ಸಿಬ್ಬಂದಿಗಳು ಒಳ್ಳೆಯದಾಗಬೇಕು, ಎಲ್ಲರೂ ಎತ್ತರಕ್ಕೆ ಇರುವಂಥ ಕೆಲಸವನ್ನು ನಾವು ಮಾಡಿದಾಗ ದೇವರು ಕೂಡ ನಮಗೆ ಅನುಗ್ರಹ ಮಾಡ್ತಾರೆ. ಹಾಗಾಗಿ ಈ ಸಂಸ್ಥೆ ಇನ್ನೂ ಇವತ್ತು 10 ಅಲ್ಲ, ನೀವು 25 ಶಾಖೆ ಮಾಡುವಂಥ ಶಕ್ತಿ ನಿಮಗೆ ದೇವರು ಕರುಣಿಸಲಿ ಅಂತ ಪ್ರಾರ್ಥನೆ ಮಾಡಿ ಎಲ್ಲರಿಗೂ ಶುಭವಾಗಲಿ ಅಂತ ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ. ಸಮಾರಂಭದ ಅಧ್ಯಕ್ಷರಾದ ಚಿದಾನಂದ ಬೈಲಾಡಿ ಅವರೇ ಹಾಗೂ ವೇದಿಕೆಯಲ್ಲಿರುವ ಎಲ್ಲ ಗಣ್ಯರೇ ಹಾಗೂ ಸಮಾಜ ಬಾಂಧವರೇ, ನಾನು ಸ್ವಲ್ಪ ಹಿಂದಕ್ಕೆ ಹೋಗ್ತಾ ಇದ್ದೇನೆ. ಗೌಡ ಸಂಘ ಪ್ರಾರಂಭ ಆಗಬೇಕಿದ್ರೆ ಒಂದು ಮಾತಿದೆ, ಚಾಲೆಂಜ್ ಚೇಂಜಸ್ ದ ಸಿಚುವೇಶನ್ ಅಂತೇಳಿ. ಅಂದರೆ ಸಂದರ್ಭಗಳು ನಾವು ಅದನ್ನು ಚಾಲೆಂಜ್ ಆಗಿ ತಗೊಂಡಾಗ ನಮ್ಮ ಬದಲಾವಣೆಗಳಾಗ್ತದೆ ಅಂತ. ಸಂಘ ಸ್ಥಾಪನೆಯಾದದ್ದೇ ಚಾಲೆಂಜಲ್ಲಿ. ಪುತ್ತೂರಲ್ಲಿ ಗೌಡ ಸಂಘ ಸ್ಥಾಪನೆ ಮಾಡೋರು ಯಾರಿದ್ದೀರಿ ಅಂತ ಕೇಳಿದ ಒಂದು ಮಾತು ಮೋಹನ್ ಗೌಡರ ಮಾವ ಮಿಲಿಟ್ರಿ ರಿಟೈರ್ಡ್ ಅವರು ಹೇಳಿದರು. ಅದೇ ರೀತಿ ಕುರಿಂಜಿಯವರು ಕೂಡ ಒಂದು ಚಾಲೆಂಜ್ ಹಾಕಿದ್ದಾರೆ, ಪುತ್ತೂರಲ್ಲಿ ಮೀಸೆ ಇದ್ದವರು ಯಾರಿದ್ದೀರಿ ಅಂತೇಳಿ. ಈ ಎಲ್ಲ ಚಾಲೆಂಜ್ಗಳನ್ನು ಸ್ವೀಕರಿಸಿಕೊಂಡು ನಾವು ಸಮಾಜವನ್ನು ಕಟ್ಟುವ ಕೆಲಸಕ್ಕೆ ಹೊರಟವರು. ಆಗ ತುಂಬ ಹಿರಿಯರು ನಮ್ಮೊಟ್ಟಿಗೆ ಸಹಕಾರಗಳನ್ನು ನೀಡಿದ್ದಾರೆ. ಆದರೆ ಅದು ಮುಂದೆ ಹೋಗದಿದ್ದಾಗ ಈ ಬ್ಯಾಂಕಲ್ಲಿ ಹಾಕ್ತಾರೆ ನಗದು ಅಂತೇಳಿ. ಈ ನಗುವವರು ಇಲ್ಲದಿದ್ದರೆ ಅದು ಅಲ್ಲಿ ವರ್ಕೌಟ್ ಆಗೋದಿಲ್ಲ, ಎಲ್ಲರೂ ಸಿಟ್ಟಿನವರಾದರೆ. ಈ ನಗದು ಅಂತ ಹೇಳೋ ವಿಷಯ ಬರುವಾಗ ನಮ್ಮಲ್ಲಿ ಈ ದುಡ್ಡಿನ ಕೊರತೆ ಇರುವಾಗ ಏನಾಯಿತು ಅಂತೇಳಿದರೆ, ಇನ್ನು ಮುಂದಕ್ಕೆ ಹೇಗೆ ಹೋಗುವುದು ಅಂತ ಹೇಳುವ ನಿಟ್ಟಿನಲ್ಲಿ ನಾವು ಸಹಕಾರಿ ಸಂಘವನ್ನು ಸ್ಥಾಪಿಸುವ ಅಂತೇಳಿ ಸಂಘದ ಸಂಘಟನೆಯನ್ನು ಬಿಟ್ಟು ಸಹಕಾರಿ ಸಂಘದ ಸ್ಥಾಪನೆಗೆ ಹೊರಟದ್ದು. ನಮ್ಮ ಎಲ್ಲ ಕಾರ್ಯಕ್ರಮಗಳು ಸಂಘದ ಅಭಿವೃದ್ಧಿಗೆ ಕಾರಣ ನಾವು ಪ್ರಥಮವಾಗಿ ಸ್ಥಾಪಿಸಿದಂಥ ಈ ಸಹಕಾರಿ ಸಂಘ. ಎಲ್ಲ ಕಾರ್ಯಕ್ರಮಗಳು ಮುಂದಕ್ಕೆ ಆ ಸಹಕಾರಿ ಸಂಘದ ಮುಖಾಂತರ ಲೆಕ್ಕಪತ್ರಗಳಾಗಲಿ ಎಲ್ಲವೂ ಅಲ್ಲಿ ನಡೀತಾ ಇತ್ತು. ಅಲ್ಲಿ ಕೂಡ ಒಂದು ಚಾಲೆಂಜ್ ಏನಿತ್ತು ಅಂತೇಳಿದರೆ, ನಮಗೆ ಶಿಸ್ತಿನವರು ಬೇಕು ಅಂತೇಳಿ ಫಸ್ಟಿಗೆ ನಾವೊಂದು ಅಧ್ಯಕ್ಷರು ಮಾಡಿದ್ದು ಒಬ್ಬ ರಿಟೈರ್ಡ್ ಆಫೀಸರನ್ನು, ಮಿಲಿಟ್ರಿ ರಿಟೈರ್ಡ್ ಆಫೀಸರ್. ಇವರು ಕೂಡ ಅವರು ವಸಂತ ಇದು JK ವಸಂತ, ಇವರು ಉಳುವಾರಿನವರು, ಸುಳ್ಯದವರು. ಅವರು ಮಿಲಿಟ್ರಿ. ಆಗ ನಾವು ಉಸ್ತುವಾರಿ ನೋಡಲಿಕ್ಕೆ ಸ್ಥಾಪನೆ ಮಾಡಿದವರು ಕೂಡ ಮಿಲಿಟ್ರಿ ಅವರು, ಸುಂದರಗೌಡರು. ಅವರು ಇಬ್ಬರು ಕೂಡ ಅವರಲ್ಲಿ ನಗುವ ಪರಿಸ್ಥಿತಿ ಇರಲಿಲ್ಲ. ಅಂದರೆ ಮಿಲಿಟ್ರಿ ಅವರು ಯಾವಾಗಲೂ ಸ್ಟ್ರಿಕ್ಟ್ ಆಗಿರೋದು. ಇದು ಸಹ ಮುಂದೆ ಹೋಗುವುದಿಲ್ಲ. ನಾವು ಎಷ್ಟು ಶೇರ್ ಕಲೆಕ್ಷನ್ ಮಾಡಲಿ, ಒಂದು 100 ಶೇರ್ ಕಲೆಕ್ಷನ್ ಮಾಡಲಿಕ್ಕೆ ನಮ್ಮಿಂದ ಆಗಲಿಲ್ಲ. ಆ ಸಂದರ್ಭದಲ್ಲಿ ನಮ್ಮ ಜಗನ್ನಾಥ್ ಬೊಮ್ಮೆಟ್ಟಿ ಅವರು ನನಗೆ ಒಂದು ಚಾಲೆಂಜ್ ಹಾಕಿದರು, ನಿಗಲಿ ಏಪ ಮಲ್ಪಿಯರೇ ನಿಗಲಿಡ್ದು ಆಯ್ತಾಪಣು ಅಂತ ನನ್ನ ದೇವಸ್ಥಾನದ ಎದುರು ಚಾಲೆಂಜ್ ಹಾಕಿದರು.
ಆಗ ನಾನು ಹೇಳಿದೆ ಈರ್ಬಲೆ ಈರೇನು ಅಧ್ಯಕ್ಷ ಮಲ್ಪೋಯನ್ ಅಪಗ ದಾಯ್ತಾಪಣ ತೂಕ ಅಂತೇಳಿ ಅವರಿಗೆ ಚಾಲೆಂಜಲ್ಲಿ ಅವರನ್ನು ಅಧ್ಯಕ್ಷ ಮಾಡಿದ್ದು ಜಗನ್ನಾಥ್ ಬೊಮ್ಮೆಟ್ಟಿ ಅವರನ್ನು. ಅವರು ಬೇರೆ ಫೈನಾನ್ಸ್ ನಡೆಸ್ತಾ ಇದ್ದರು, ರಾಮಕೃಷ್ಣ ಗೌಡ ಕರ್ಮಳ ಮತ್ತು ಅವರು ಜೊತೆಯಾಗಿ ಬೇರೆ ಫೈನಾನ್ಸ್ ನಡೆಸ್ತಾ ಇದ್ದರು. ಆದರೆ ಅವರಿಗೆ ಚಾಲೆಂಜ್ ಹಾಕಿದ ಕಾರಣ ಅವರು ಬಂದು ಶಿಸ್ತಿನಲ್ಲಿ ಯಾವುದೇ ಒಂದು ವ್ಯತ್ಯಾಸಗಳಿಲ್ಲದೆ ಮುನ್ನಡೆಸಿದ್ದಾರೆ. ಈ ಸಹಕಾರಿ ಸಂಘವನ್ನು ಬೆಳೆಸಿದ್ದಾರೆ. ಇವತ್ತು ಅವರು ನಮ್ಮೊಟ್ಟಿಗಿಲ್ಲ, ಆದರೂ ಕೂಡ ಅವರನ್ನು ನೆನೆಯುವಂಥ ಒಂದು ಕರ್ತವ್ಯ ನಾವು ಮಾಡಬೇಕಾಗಿದೆ. ಮುಂದಕ್ಕೆ ಈ ಸಹಕಾರಿ ಸಂಘದಿಂದ ಆದಂಥ ಪ್ರಯೋಜನ ಸಂಘದ ಬೆಳವಣಿಗೆಯೂ ಆಯಿತು, ನಮ್ಮ ಸೊಸೈಟಿಯ ಬೆಳವಣಿಗೆಗಳಾಯಿತು. ಈಗ ನಾವು 10ನೇ ಶಾಖೆಗೆ ಪಾದಾರ್ಪಣೆ ಮಾಡ್ತಾ ಇದ್ದೇವೆ. ಈ ಎಲ್ಲದಕ್ಕೂ ಕಾರಣ ನಮ್ಮ ಸಮಾಜದ ಸಹಕಾರ. ಇದರಲ್ಲಿ ನಾವು ಒಂದು ಸ್ವಲ್ಪ ಇನ್ನೊಂದು ಮಟ್ಲು ಮುಂದೆ ಹೋಗಬೇಕಾಗಿದೆ. ಏನಂತ ಹೇಳಿದರೆ, ಎಲ್ಲ ಸಹಕಾರ ಲೋನ್ ಕೊಡ್ತೇವೆ, ಎಲ್ಲ ಮಾಡ್ತೇವೆ. ಆದರೆ ನಮ್ಮಲ್ಲಿ ತುಂಬ ಬಡ ವಿದ್ಯಾರ್ಥಿಗಳಿದ್ದಾರೆ, ಈಗ ಶಾಲೆಗೆ ಹೋಗ್ಲಿಕ್ಕೆ ಕಷ್ಟ ಆಗುವವರು, ಇಂಥವರು. ಇದರಲ್ಲಿ ಕೂಡ ಸೊಸೈಟಿಯ ನಾವು ಏನು ಡಿವಿಡೆಂಡ್ ತಗೊಳ್ತೇವೆ ಈಗ ಶೇರ್ ಇದ್ದವರು, ಅದರಲ್ಲಿ ಸ್ವಲ್ಪ ಅಂಶವನ್ನು ಅದಕ್ಕೆ ಕೊಟ್ಟು ಬಡ ವಿದ್ಯಾರ್ಥಿಗಳಿಗೆ ನಾವು ವಿದ್ಯಾಭ್ಯಾಸಕ್ಕೆ ಮತ್ತು ಆರೋಗ್ಯದ ಇದರಲ್ಲಿ ಸ್ವಲ್ಪ ಅದನ್ನು ಡಿವಿಡೆಂಡಿನಿಂದ ಅದರ ಅಥವಾ ಇತರ ಫಂಡ್ಗಳಿಂದ ಇದು ಡೈವರ್ಟ್ ಮಾಡಿ ಅದನ್ನು ಕೊಟ್ಟರೆ ಮತ್ತು ನಮ್ಮ ಸಮಾಜ ಬೆಳೀಲಿಕ್ಕೆ ಸಹಕಾರಿಯಾಗ್ತದೆ ಮತ್ತು ನಮ್ಮ ಸಮಾಜದ ಅಭಿವೃದ್ಧಿ ಆಗ್ತದೆ. ಈ ನಿಟ್ಟಿನಲ್ಲಿ ನಮ್ಮ ಈ ಶಾಖೆ ಮತ್ತು ನಮ್ಮ ಸಂಘ ಬೆಳೀಲಿಕ್ಕೆ ಕೇವಲ ನಾವು ಗೌಡ ಸಮಾಜದವರು ಮಾತ್ರ ಅಲ್ಲ, ಎಲ್ಲ ಧರ್ಮದವರು ಕೂಡ ಸಹಕರಿಸಿದ್ದಾರೆ. ಇವರೆಲ್ಲರಿಗೂ ನಾನು ಸಂಘದ ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತಾ ಮುಂದಕ್ಕೆ ಸಂಘ ಉತ್ತರೋತ್ತರ ಅಭಿವೃದ್ಧಿ ಆಗಲಿ, ಸೊಸೈಟಿ ಉತ್ತರವಾಗಿ ಬೆಳೀಲಿ ಅಂತೇಳಿ ಶುಭ ಹಾರೈಸ್ತಾ ನನ್ನ ಹೇಳಿ ಮಾತನ್ನು ಮುಗಿಸ್ತೇನೆ. ವಸ್ತುನಿಷ್ಠತೆ, ವಿಶ್ವಾಸಾರ್ಹತೆ, ನಿಖರತೆಗಾಗಿ ನೋಡ್ತಾ ಇರಿ ನ್ಯೂಸ್ ಪುತ್ತೂರು, ಜನಮನದ ಪ್ರತಿಧ್ವನಿ.